ಸ್ಯಾಂಡಲ್ವುಡ್ನ ಮೇರು ನಟ ಪುನೀತ್ ರಾಜ್ಕುಮಾರ್ ನಿಧನಕ್ಕೆ ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ಶ್ರೀಗಳು ಸಂತಾಪವನ್ನ ಸೂಚಿಸಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಅಭಿನಯದಲ್ಲಿ ಅಪೂರ್ವ ಯಶಸ್ಸಿನ ಜೊತೆಗೆ ಸಮಾಜ ಸೇವೆಯನ್ನ ನಟ ಪುನೀತ್ ಅವರು ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ರು. ಅವರ ಆತ್ಮಕ್ಕೆ ಭಗವಂತನು ಸದ್ಗತಿಯನ್ನ ನೀಡಲಿ, ಅವರ ಅಗಲಿಕೆಯ ದುಃಖವನ್ನ ಸಹಿಸುವಂತಹ ಶಕ್ತಿಯನ್ನ ಅವರ ಕುಟುಂಬಕ್ಕೆ ಪರಮಾತ್ಮ ನೀಡಲಿ ಎಂದು ಪ್ರಾರ್ಥಿಸ್ತೇನೆ ಅಂತ ಪೇಜಾವರ ಶ್ರೀಗಳು ತಿಳಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಅಸುನೀಗಿದ ವಿಚಾರ ತಿಳಿದು ತುಂಬ ದುಃಖವಾಗಿದೆ. ಕನ್ನಡ ನಾಡು ನುಡಿಗೆ ಅವರ ಕುಟುಂಬದಿಂದಲೇ ವಿಶೇಷವಾದ ಸೇವೆ ಸಂದಿದೆ. ಕಲಾವಿದನಾಗಿ ಅಷ್ಟೇ ಅಲ್ಲದೆ ದೊಡ್ಡ ಸಮಾಜ ಸೇವಕನಾಗಿ ತಾವು ದುಡಿದಂತಹ ಸಂಪಾದಿಸಿರುವಂತಹ ಸಂಪತ್ತನ್ನು ಸಮಾಜದ ಕಲ್ಯಾಣಕ್ಕೋಸ್ಕರ ವಿನಿಯೋಗ ಮಾಡ್ತಾ ಇದ್ದದ್ದು ಅಭಿನಂದನೀಯವಾಗಿರತಕ್ಕಂತಹ ಕಾರ್ಯ. ಅಂತಹವರ ಅಗಲುವಿಕೆ ಸಮಾಜಕ್ಕೆ ದೊಡ್ಡ ಒಂದು ನಷ್ಟವನ್ನು ತಂದಿದೆ. ಭಗವಂತ ಅವರಿಗೆ ಚಿರ ಶಾಂತಿಯನ್ನು ಕರುಣಿಸಲಿ. ಅದಲ್ಲದೆ ಅವರ ಆ ಅಗಲಿಕೆಯನ್ನು ಸಹಿಸುವಂತಹ ನೋವು ಆ ಅಭಿಮಾನಿಗಳಿಗೆ ಅದು ನೀಡಲಿ. ಯಾರು ಕೂಡ ಅತಿರೇಕದ ಆತ್ಮಹತ್ಯೆಯಂತಹ ಕಾರ್ಯಗಳನ್ನು ಮಾಡೋದನ್ನು ಕಾಣ್ತಾ ಇದ್ದೇವೆ. ಅಂತಹದ್ದು ನಡೆಯದಂತೆ ಭಗವಂತ ಅವರಿಗೂ ಕೂಡ ಅಗಲಿಕೆಯ ದುಃಖವನ್ನು ಸಹಿಸುವ ಸಾಮರ್ಥ್ಯವನ್ನು ದೇವರು ನೀಡಲಿ ಅಂತ ಹೇಳಿಕೊಂಡು ನಾವು ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.